ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತಿನ ಶ್ರೀಕೃಷ್ಣ ಅಲಂಕಾರ ನೋಡಿ, ಶಾರ್ಟ್ಸಲ್ಲಿಯೂ ಹಾಕಿದ್ದೀನಿ. ತುಂಬಾ ಮುದ್ದಾಗಿ ಕಾಣ್ತಾ ಇದ್ದ. ಆರೆಂಜ್ ಕಲರ್ ಡ್ರೆಸ್ ಹಾಕ್ಕೊಂಡ್ಬಿಟ್ಟು, ಇದು ಚಂದ್ರಶಾಲೆಯ ಆಂಜನೇಯ ದೇವರು, ಭೋಜನಶಾಲೆಯ ಆಂಜನೇಯ ದೇವರು, ಮಧ್ವಾಚಾರ್ಯರು ನೋಡಿ. ಇದು ಸೋದೆ ತ್ರಿವಿಕ್ರಮ ದೇವರು, ಅಲ್ಲಿದು ಮುಖ್ಯ ಪ್ರಾಣ ದೇವರು, ವಾದಿರಾಜರ ಮೂಲ ವೃಂದಾವನ. ನಮ್ಮ ಕಾಣಿಯೂರು ಶ್ರೀಗಳು ಬದರಿಕಾಶ್ರಮಕ್ಕೆ ಹೋಗಿದ್ರು, ಅಲ್ಲಿಯ ಕೆಲವು ಸ್ನ್ಯಾಪ್ಸ್ ಎಲ್ಲ. ನೋಡಿ, ಇದು ಕುಂಜಾರುಗಿರಿಯ ಅಮ್ಮ, ಇದು ಸೌತಡ್ಕ ಗಣಪತಿ, ಮಂತ್ರಾಲಯದ ಮೂಲ ವೃಂದಾವನ. ಅಲ್ಲಿ ನೋಡಿ ದೇವರನ್ನು ನೋಡ್ಬೋದು. ದ್ವಾರಕಾಧೀಶ, ಕಡಿಯಾಳೆ ಅಮ್ಮ, ಪುರಿ ಜಗನ್ನಾಥ ದೇವಸ್ಥಾನ. ನಮ್ಮ ಕೃಷ್ಣ ಮಠಕ್ಕೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಬಂದಿದ್ದರು. ಅವರು ಆಗಾಗ ಬರ್ತಾನೆ ಇರ್ತಾರೆ. ಒಂದ್ಸಲ ದೇವರ ಪಾತ್ರೆ ತೊಳೆಯುವ ಸೇವೆಯನ್ನು ಮಾಡಿದರು ಅವ್ರಿಗೆ ಇಲ್ಲಿ ಬಂದು ಹೋದ ನಂತರ ಏನಾದರೂ ಒಂದು ಗಟ್ಟಿಯಾದ ನಿರ್ಧಾರ ತಗೊಳ್ತಾರೆ. ಆಕೆ ಆ ದೇವರ ಸೇವೆ ಮಾಡಿ ಹೋದರೆ ಸಾಕು, ಅಲ್ಲಿ ಸಕ್ಸಸ್ ಗ್ಯಾರಂಟಿ. ಅವರಿಗೆ ತುಂಬ ಸಲ ನೋಡಿದ್ದೀವಿ ನಾವು. ಹೇಗೆ ಇದ್ದವರು, ಅವರ ಹಸ್ಬೆಂಡೇ ಅವರಿಗೆ ಸರಿ ಫೈನಾನ್ಸ್ ಮಿನಿಸ್ಟರ್ ಅಲ್ಲ ನೀನು ಅಂತ ಬೈತಾ ಇದ್ರಂತೆ. ಆವಾಗಲೂ ನಾವು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ವಿ, ಇದು ಸೋಷಿಯಲ್ ಮೀಡಿಯಾಗಳಲ್ಲಿ. ನೋಡಿ, ಅವರು ಬಂದು ಹೋಗಿದ್ದಾರೆ. ಇದು ಭೋಜನ ಶಾಲೆ ದೇವರ ಅನ್ನಪ್ರಸಾದ, ಅನ್ನ, ಚಿತ್ರಾನ್ನ, ಚಟ್ನಿ, ಪಲ್ಯ ನೋಡ್ಬೋದು ನೀವು ಇಲ್ಲಿ ನೆಲದಲ್ಲಿ ಊಟ ಮಾಡಿರುವಂಥದ್ದು. ನಿನ್ನೆ ಕಮೆಂಟ್ಸಲ್ಲಿ ಕೇಳಿದ್ರು, ನಾನು ಲಾಸ್ಟ್ ವೀಕು ಕೂಡ ಹಾಕಿದ್ದೆ ಆ್ಯಕ್ಚುಲಿ, ಅಪೂಪ ಮಾಡೋದು ಹೇಗೆ ಅಂತ. ಅದು ಅಧಿಕ ಮಾಸದ್ದು ತಿಂಡಿ ಅಕ್ಕಿನ 3 ದಿವಸ ಆ್ಯಕ್ಚುಲಿ ನೆನೆಯಕ್ಕೆ ಬಿಡಬೇಕು. ದಿನ ನೀರು ಚೇಂಜ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ದಿನ ನೀರು ಚೇಂಜ್ ಮಾಡಿಬಿಟ್ಟು ಬದಲಿಸ್ತಾ ಇರಬೇಕು. ನಾನು 3 ದಿವಸ ನೆನೆಸಿಟ್ಟಿದ್ದೀನಿ. ಅವರು ಕಮೆಂಟ್ಸ್ ಮಾಡಿದಾಗ ನಂದು ಮಾಡುವ ಅಂದಾಜಲ್ಲಿದ್ದೆ. ಅವ್ರಿಗೆ ಇನ್ನೊಂದು ಸಲ ಬೇಕು ಒಂದು ಡೀಟೇಲಾಗಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ನೋಡಿ, ಏನು ಗೊತ್ತಾ, ಇದನ್ನ ಸೋಸಿಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ಹಾಕಿ ಫ್ಯಾನ್ ಅಡಿಯಲ್ಲಿ, ಅಂದರೆ ಅದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಫ್ಯಾನ್ ಅಡಿಯಲ್ಲಿ ಒಣಗಿಸಿ ಒಂದು ಅರ್ಧ ಗಂಟೆ ಒಣಗಿದ್ರೆ ಸಾಕು. ನಿಮಗೆ ತೋರಿಸ್ತೀನಿ. ಇದು ತಿಂಡಿ ಅಕ್ಕಿನೇ, ಊಟದ ಅಕ್ಕಿ ಬಳಸಬೇಡಿ, ಚೆನ್ನಾಗಿ ಬರಲ್ಲ ಅದು. ನೋಡಿ, ಕಾಟನ್ ಬಟ್ಟೆಯಲ್ಲಿ ಹಾಕಿ ನೋಡಿ, ಇದು ಅಂಟ್ತಾ ಇದೆ. ಈ ಥರ ಅಂಟಬಾರ್ದು, ಜಸ್ಟ್ ಅದರ ಮೇಲ್ಮೈ ನೀರು ಆವಿ ಆದರೆ ಸಾಕು. ಅದನ್ನ ನೋಡಿ ಕರೆಕ್ಟಾಗಿ ನೀರು ಸೋಸ್ಕೊಂಡು ಹಾಕ್ಕೊಳ್ಳಿ. ಅರ್ಧದಿಂದ 3/4 ಗಂಟೆಲಿ ಆರಾಮ್ಸೆ ಒಣಗುತ್ತೆ ಅದು. ಬಿಸಿಲಿಗೆ ಅಪ್ಪಿ ತಪ್ಪಿ ಕೂಡ ಹಾಕ್ಲಿಕ್ಕೆ ಹೋಗ್ಬಿಟ್ಟು ನೋಡಿ, ತೊಗೊಂಬಂದು ಇಟ್ಟಿದ್ದೀನಿ. ಇದನ್ನ ಈಗ ಮಿಕ್ಸಿಗೆ ಹಾಕ್ಕೊಂಡು ನಾನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಏನು ಗೊತ್ತಾ, 3 ದಿವಸ ಅಕ್ಕಿ ನೆನೆಸಬೇಕು. ಆನಂತರ ಬೆಲ್ಲ ಹಾಕಿ ಕಲಸಿದ ನಂತರ 3 ದಿವಸ ಇಡಬೇಕು. ನಾನೇನು ಮಾಡಿ ನಿನ್ನೆ ರಾತ್ರಿ ಮಾಡಿಬಿಟ್ಟು ಇವತ್ತು ಅಪೂಪ ಮಾಡಿದೆ. ಆ್ಯಕ್ಚುಲಿ ಒಂದು 12 ಗಂಟೆ ಮಾತ್ರ ಬಿಟ್ಟಿದ್ದು, ಇನ್ನು ಸ್ವಲ್ಪ ನಿಮಗೆ ತೋರಿಸ್ಲಿಕ್ಕೋಸ್ಕರ ಮಾಡಿದ್ದೀನಿ. 3 ದಿವಸ ಅಂತೂ ಬಿಟ್ಟರೆ ಭಾಳ ಅದ್ಭುತವಾಗಿ ಬರುತ್ತೆ, ಗೂಡಾಗಿ. ನಾನಿದು 3ನೇ ಸಲ ಮಾಡುವಂಥದ್ದು, ಆದ ಕಾರಣ ನಿಮಗೆ ಅಪೂಪ ದಾನಕ್ಕೆಲ್ಲ ಬೇಕಿತ್ತು ನೋಡಿ, ಅದಕ್ಕೋಸ್ಕರ. ಆನಂತರ ಇದನ್ನು ನೋಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ, ಜರಡಿ ಹಿಡ್ಕೊಳ್ಬೇಕು, ಅದು ತುಂಬ ಇಂಪಾರ್ಟೆಂಟು. ಯಾಕಂದರೆ ರವೆ ಉಳಿಬಾರ್ದು. ರವೆ ಉಳಿದ್ರೆ ಅದು ಒಡಿಯುತ್ತೆ ನಿಮಗೆ. ಆದ ಕಾರಣ ರವೆ ಉಳಿಯೋದಂಗೆ ಮಾಡಿಬಿಟ್ಟು ನೋಡಿ ಎಲ್ಲ ಜರಡಿ ಹಿಡ್ಕೊಳ್ಬೇಕು. ನೋಡಿ, ಈ ಥರ ನಾನು ಡೀಟೇಲಾಗಿ ತೋರಿಸಿದ್ದೀನಿ ಅಪೂಪ ಯಾವ ಥರ ಮಾಡಬೇಕು ಅಂತ ಹೇಳಿ. ನಾನು ಏನು ಒಂದು ನೆನಪಿಟ್ಕೊಳ್ಳಿ, ಯಾವ ಅಳತೆಯಲ್ಲಿ ನೀವು ಹಾಕಿರ್ತೀರ ಅದೇ ಅಳತೆಯಲ್ಲಿ ಬೆಲ್ಲ ತಗೊಳ್ಬೇಕು. ನಾನು ವಾಟಿ ಅಂತ ನಿಮಗೆ ಪದೇ ತೋರಿಸ್ತಾ ಇರ್ತೀನಿ. ನಾನು ಆ ವಾಟಿಯಲ್ಲಿ ಅದೇ ಅಳತೆಯೇ ನಾವು ಬೆಲ್ಲ ತಗೊಳ್ಬೇಕು, ಆವಾಗಲೇ ನೀಟಾಗಿ ಬರುವಂಥದ್ದು. ನಾನು 3 ವಾಟಿ ಅಳತೆಯಷ್ಟು ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ಒಂದೊಂದು ವಾಟಿಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕಬೇಕು. ಬಕೆಟ್ ಬೆಲ್ಲ ಅಂತ ಬರುತ್ತಲ್ಲ, ಅಥವಾ ಉಂಡೆ ಬೆಲ್ಲ ಹಾಕ್ಕೊಳ್ಳಿ. ತೀರಾ ಬಿಳಿಯಾಗಿರುವಂಥ ಬೆಲ್ಲ ಹಾಕ್ಕೊಳ್ಬೇಡಿ, ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಅಪೂಪನೂ ಚೆನ್ನಾಗಿ ಬರಲ್ಲ. ಇದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಬೇಕಾಗಿರುವಂಥದ್ದು: ಅಕ್ಕಿ ಹಿಟ್ಟು, ಬೆಲ್ಲ, ಆಮೇಲೆ ಕರಿಯಕ್ಕೆ ಎಣ್ಣೆ ಅಥವಾ ತುಪ್ಪ. ನಿಮಗೆ ಇದು ಉಪ್ಪು ಕೂಡ ಹಾಕಬೇಕಾದಿಲ್ಲ. ನೋಡಿ, ಇದು ಎಲ್ಲ ಇದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಾಯಿತು. ನೋಡಿ, ಆನಂತರ 3 ಕಪ್ಪಷ್ಟು ನೋಡ್ಬೋದು ನೀವು, ನಾನು ಬೆಲ್ಲ ತಗೊಳ್ತಾ ಇದ್ದೀನಿ. ಮುಕ್ಕಾಲು ಕಪ್ಪಷ್ಟು ಇದೇ ಅಳತೆ ನಾನು ಅಕ್ಕಿ ತಗೊಂಡಿರುವಂಥದ್ದು. ನಿಮಗೆ ಮತ್ತೊಂದು ಸುಲಭದ ಉಪಾಯ ಹೇಳ್ಕೊಡ್ತೀನಿ ನಾನು. ಈ ಥರ ಮುಕ್ಕಾಲು ವಾಟಿ ಹಾಕ್ಕೊಳ್ಳಿ. ಕೆಲವೊಂದು ಸಲ ಏನು ಗೊತ್ತಾ, ಸರಿಯಾಗಿ ಒಣಗಿಲ್ಲ, ನೀರು ಇತ್ತು ಅಂತಂದರೆ
ನಿಮಗೆ ಬೆಲ್ಲ ನೀರಾಗಿ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ಆವಾಗ ಏನು ಗೊತ್ತಾ, ನಿಮಗೆ ಮಾಡ್ತಾನೆ ತೋರಿಸ್ತೀನಿ, ನಿಮಗೆ ಅರ್ಥ ಆಗುತ್ತೆ ನೋಡಿ. ಅಳತೆ ಅಷ್ಟು ತಗೊಂಡಿದ್ದೀನಿ ನೋಡಿ. ಬೆಲ್ಲ ನಂದು ಅದು ಬಕೆಟ್ ಬೆಲ್ಲ ಆದ ಕಡೆ ತುಂಬ ಸ್ಮೂತ್ ಇತ್ತು, ಕೈಯಲ್ಲೇ ಪುಡಿ ಮಾಡಲಿಕ್ಕೆ ಆಗ್ತಾಯಿತ್ತು ನೋಡಿ. ಬ್ರೌನ್ ಬೆಲ್ಲ ತಗೊಂಡಿದ್ದೀನಿ, ಜಾಸ್ತಿ ಕೆಮಿಕಲ್ ಇರಲ್ಲ ಅಂತ ಹೇಳ್ತಾರೆ. ನಿಮಗೆ ಆರ್ಗ್ಯಾನಿಕ್ ಬೆಲ್ಲ ಸಿಕ್ಕಿದರೆ ಅದು ತಗೊಳ್ಬೋದು. ಇದು ಪತಂಜಲಿದು ಮಾತ್ರ ಅಲ್ಲ ನೋಡಿ. ಇದೆಲ್ಲ ಹಾಕ್ಕೊಂಡು ಪುನೊಂದ್ಸಲ ಮಿಕ್ಸಿ ಜಾರ್ ತಗೊಳ್ಬೇಕು ನಾವು. ಮಿಕ್ಸಿ ಜಾರಿಗೆ ಎಲ್ಲನೀಗ ಹಾಕ್ಕೊಳ್ಬೇಕು, ತೋರಿಸ್ತಾ ಹೋಗ್ತೀನಿ ನಿಮಗೆ ನೋಡಿ. ಹಿಟ್ಟು, ಆ ಹಿಟ್ಟನ್ನು 3 ಪಾಲು ಅಂದಾಜು ಕಣ್ಣಳತೆಯಲ್ಲಿ ಮಾಡಿಕೊಳ್ಳಿ. ಅದಕ್ಕೆ ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ತಿರುಗಿಸ್ಕೊಳ್ಳಿ. ಫಸ್ಟು ಎಷ್ಟು ಹಿಡಿಸುತ್ತೋ ಅಷ್ಟೇ ಬೆಲ್ಲ ಹಾಕಬೇಕು. ಸ್ವಲ್ಪ ಇಡಿ ಇತ್ತು ಅಂತಂದರೆ ಅದನ್ನ ಹೀಗೆ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ. ಆನಂತರ ಮಿಕ್ಸಿಯಲ್ಲಿ ತಿರುಗಿಸಿಕೊಳ್ಳಿ. ಫುಲ್ಲು ಹಾಕಿದರೆ ತಿರುಗಿಸ್ಲಿಕ್ಕೆ ಬರೋದಿಲ್ಲ. ನಿಮ್ಗೆ ಈ ಥರ ಮಾಡಿದರೆ ನೀಟಾಗಿ ಬರುತ್ತೆ ನೋಡಿ. ಈಗ ನಿಮಗೆ ಇದು ಉದುರು ಇದೆ ಅಂತ ಅನ್ನಿಸ್ಬೋದು. ನಿಮಗೆ ತೋರಿಸ್ತೇನೆ ಈಗ ಹೇಗೆ ಉಂಡೆ ಕಟ್ಟಲಿಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟದು. ಇದೇ ಥರ ನೋಡಿ ಎಲ್ಲನೂ ಮಾಡಿಟ್ಕೊಳ್ಳಿ. ಒಂದು ಕಣ್ಣಳತೆಯಲ್ಲಿ 3 ಸಲ ನಿಮಗೆ ಮಿಕ್ಸಿಗೆ ಹಾಕಲಿಕ್ಕೆ ಸಿಗುತ್ತೆ. ನಾನು 3 ವಾಟಿ ಅಳತೆ ಅಕ್ಕಿ ಹಾಕ್ಕೊಂಡಿದ್ದೀನಿ, ನಿಮಗೆ ಗೊತ್ತಾಗಿರ್ಬೋದು ಇಷ್ಟೊತ್ತು. ನೋಡಿ ಇದು ಎಲ್ಲ ಆಯಿತು ನೋಡಿ. ಎಲ್ಲ ಆದ ನಂತರ ನೀಟಾಗಿ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದ್ದೀನಿ. ಒತ್ತಿ ಅದನ್ನ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಮಾಡ್ಕೊಳ್ಳಿ ನೋಡಿ. ಉಂಡೆ ಬರ್ತಾ ಉಂಟು, ನಿಮಗೆ ಕಾಣ್ತಾ ಇರ್ಬೋದು. ಇದನ್ನ 3 ದಿವಸ ಈ ಥರ ಮಿಕ್ಸ್ ಮಾಡಿ 3 ದಿವಸ ಇಡಬೇಕು. ಭಾಳ ಏನು ಗೊತ್ತಾ, ನಾವು ಬರೀ ಒಂದು ಗೋಲಿ ಗಾತ್ರದ ಇದು ಉಂಡೆ ತಗೊಂಡ್ರೆ ಒಂದು ಅಂಗೈ ಗಾತ್ರ ಅಗಲದ್ದು ನಿಮಗೆ ಅಪೂಪ ಬರುತ್ತೆ. ಅದು ತುಂಬ ದಪ್ಪ, 1 ಇಂಚಷ್ಟು ದಪ್ಪ ಆಗುತ್ತೆ ಅದು. ನಾವು ಪೂರಿ ಹಿಟ್ಟಿನ ಅಷ್ಟೇ ದಪ್ಪಕ್ಕೆ ನಾವು ತಟ್ಟಿಬಿಟ್ಟು ಕಾಯಿಸಿದ್ರೆ, ನೀವು ತೋರಿಸ್ತೇನೆ ನಿಮಗೀಗ, ತುಂಬಾ ಚೆನ್ನಾಗಿ ಬರುತ್ತೆ. ಇದು 3 ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥ ಅಪೂಪ. ಗಸಗಸೆ ಒಂದು ಹಾಕಿದರೆ 4 ಬಗೆ ಇಂಗ್ರೀಡಿಯೆಂಟ್ಸ್ ಆಗುತ್ತೆ ನೋಡಿ. ಆನಂತರ ನೋಡಿ ಸ್ವಲ್ಪ ಹಿಟ್ಟು ಮೆಕ್ಕಿಸ್ಕೊಂಡಿದ್ದೆ. ಏನಾದರೂ ಹೆಚ್ಚು ಬೆಲ್ಲ ಜಾಸ್ತಿ ಆದರೆ ಪುನಃ ಅಕ್ಕಿ ಹಿಟ್ಟು, ಬೇರೆ ಅಕ್ಕಿ ಹಿಟ್ಟು ಹಾಕಬೇಕಾದ್ರೂ ಫಜೀತಿ ಬೇಡ ಅಂತಂದ್ಬಿಟ್ಟು ಇದನ್ನೂ ಹಾಕಿ ಕಲಸಿದ್ದೀನಿ. ಅದು ನೀಟಾಗಿ ಬರುತ್ತೆ. ಆನಂತರ ನಾವು ಅದನ್ನ ನೀಟಾಗಿ ಆ ಡಬ್ಬಕ್ಕೆ ಎತ್ತಿ ಹೊಡಿಬೇಕು. ಆ ಹಿಟ್ಟನ್ನು ಉಂಡೆ ಆಗುತ್ತೆ ನೋಡಿ. ಆವಾಗ ನೋಡಿ ಎತ್ತಿ ನೋಡಿ, ಈ ಥರ ಹೊಡೆದ್ರೆ ನಿಮಗೆ ಅಂಟು ಬರುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಅಪೂಪ. ಈ ಥರ ಮಾಡಿ ನೋಡಿ. ಒಂದು ದಿವಸದಲ್ಲಿ ನಾನು ಕಲಸಿಟ್ಟು ಮಾಡಿದರೆ ಸ್ವಲ್ಪ ಕುರುಕುರು ಜಾಸ್ತಿ ಬರುತ್ತೆ. 3ನೇ ದಿವಸದ ನಂತರ ಮಾಡಿದರೆ ಒಂದು ಗೂಡಾಗಿ ಜಾಸ್ತಿ ಬರುತ್ತೆ, ತುಂಬ ಕ್ರಿಸ್ಪಾಗಿ ಬರುತ್ತೆ. ಗಟ್ಟಿ ಇರೋದೇ ಇಲ್ಲ. ಹಲ್ಲಿಲ್ಲದವರಿಗೂ ನಾವು ತಿನ್ನಿಸ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇವತ್ತು ಬೆಳಗ್ಗೆ ನಾನು ಮಾಡಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ತುಪ್ಪದಲ್ಲಿ ಕಾಯಿಸಿದ್ರೆ ಒಳ್ಳೆಯದು. ಪಕ್ಕದಲ್ಲಿ ಬಾಣೆಯಲ್ಲಿ ಕಾಣ್ತಾ ಇರ್ಬೋದು ತುಪ್ಪ ಕಾಯಲಿಕ್ಕೆ ಇಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ನಾನು ತುಪ್ಪದಲ್ಲೇ ಮಾಡಿದೆ. ಮೊನ್ನೆ ಅಮ್ಮ ಬಂದಾಗೂ ನನಗೆ ತುಪ್ಪ ತಂದು ಕೊಟ್ಟಿದ್ದರು. ಆಮೇಲೆ ಈಗ ಅಧಿಕ ಮಾಸ ಆದ ಕಾರಣ ತುಪ್ಪ ದಾನ ಕೊಡುವವರು ಇರ್ತಾರೆ. ನನಗೆ ಒಬ್ಬರು ತುಪ್ಪ ದಾನ ಕೊಟ್ಟಿದ್ದರು. ಅದರಲ್ಲೇ ಈಗ ಅಪೂಪ ಮಾಡಿ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಪುನೊಂದ್ಸಲ ಈ ಥರ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದು ಏನು ಗೊತ್ತಾ, ಒಂದು ಸ್ವಲ್ಪ ನಿಮಗೆ ಹುಳಿ ಬಂದಂಗೆ ಆಗುತ್ತೆ. ಜಾಸ್ತಿ ಹುಳಿ ಬರೋದಿಲ್ಲ, ಹಾಳು ಆಗೋದಿಲ್ಲ. ಆ ಥರ ಆಗಬೇಕು. ಆವಾಗಲೇ ಅದು ಚೆಂದ ಗೂಡಾಗಿ ಬರುವಂಥದ್ದು. ಶಾಸ್ತ್ರಕಾರರು ಹೇಳೋರು ಹೇಳ್ತಾರೆ, ಅಪೂಪದಲ್ಲಿ ಎಷ್ಟು ತೂತ ಇರುತ್ತೋ ಅಷ್ಟು ವರ್ಷಗಳ ಕಾಲ ನಾವು ಸ್ವರ್ಗದಲ್ಲಿ ಸುಖವಾಗಿರ್ತೀವಿ ಅಂತ. ಅದೇ ಏನು ಗೊತ್ತಾ, ಚೆನ್ನಾಗಿ ಮಾಡಲಿ ಅಂತ ಹೇಳೋ ಉದ್ದೇಶಕ್ಕೆ ಹೇಳಿರ್ಬೋದು. ಬಟ್ ನಮಗೇನು ಗೊತ್ತಾ, ಇದು ಚಾಲೆಂಜ್ ನಾವು ಮಾಡಿದ್ದ. ಲಾಸ್ಟ್ ಅಂದರೆ 3 ವರ್ಷದ ಹಿಂದೆ ನಾನು ಮಾಡುವಾಗ ನಂಗೆ ಅಷ್ಟು ಸರಿಯಾಗಿ ಬಂದಿರಲಿಲ್ಲ. ನನಗೆ ಮಾಡಲಿಕ್ಕೂ ಅಷ್ಟು ಗೊತ್ತಿರಲಿಲ್ಲ. ಈಗ ನೋಡಿಕೊಂಡು ನನ್ನ ಫ್ರೆಂಡ್ ಮಲ್ಲಿಕಕ್ಕ ಅಂತ ಇದ್ದಾರೆ, ಅವ್ರ ಹತ್ರ ಕರೆಕ್ಟಾಗಿ ಕೇಳಿ ಮಾಡ್ತಾಯಿದ್ದೀನಿ. ನೋಡ್ಬೋದು, ಚಿಕ್ಕ ಗೋಲಿ ಗಾತ್ರದ ಉಂಡೆ ಮಾಡ್ತಾಯಿದ್ದೀನಿ ನಾನು. ನೋಡ್ಬೋದು ನೀವು, ಇಷ್ಟೇ ಸಾಕಾಗತ್ತೆ. ತೀರಾ ದೊಡ್ಡದು ಬೇಕನ್ನೋರು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇದಕ್ಕೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಏನು ಹಿಡ್ಕೊಳ್ಳೋದು ಬೇಡ. ಸ್ವಲ್ಪ ಅದಕ್ಕೆ ತುಪ್ಪ ಹಿಡ್ಕೊಂಡು ತಟ್ಟಿ ಕಾಯಿಸಿದ್ರೆ ಸರಿ. ಅದಕ್ಕೆ ಸ್ವಲ್ಪ ಗಸಗಸೆ ತಗೊಳ್ಬೇಕು ನಾವು ನೋಡಿ. ಗಸಗಸೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗಸಗಸೆ, ಕೆಲವರು ಎಳ್ಳು ಹಾಕೋರು ಇದ್ದಾರೆ ನೋಡಿ. ತುಪ್ಪ ಕಾಯಕ್ಕೆ ಇಟ್ಟಿದ್ದೀನಿ, ಕಾಣ್ಬೋದು.
ಈಗ ನೋಡಿ ಒಂದೊಂದೇ ಉಂಡೆ ತೆಗೆದು ನೀಟಾಗಿ ಹಿಂಗೆ ನೋಡಿ ಒಂದು ಬೆರಳಲ್ಲಿ ಮಾರ್ತಾ ಬಂದು ಸಾಕು, ಎಷ್ಟು ತೆಳ್ಳಗಿರುತ್ತೆ ಗೊತ್ತಾ. ಇದು ಕಾಯಿಸಿದಾಗ ಅಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ. 3 ದಿವಸ ಆಯಿತು ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ನೆನೆಸಿಟ್ಟು ಅಂದರೆ ಮತ್ತೂ ಚೆನ್ನಾಗಿ ಬರುತ್ತೆ. ಇದು ಮಾಡೋರು ಮಾಡಿಕೊಳ್ಳಿ. ನಾಡಿದ್ದು ಸೋಮವಾರ ಅಧಿಕ ಮಾಸ ಕೊನೆಯಾಗುತ್ತೆ. ಸಂಕಲ್ಪ ಮಾಡಿಕೊಟ್ರು ಆಮೇಲೆ ಒಂದು 2-3 ದಿವಸ ತನಕ ಕೊಡ್ಬೋದು ಅಂತ ಹೇಳ್ತಾರೆ. ನೋಡಿ ನೀವು ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ. ನೋಡಿ ಒಂದು ಹಾಕಿ ಅದು ಮೇಲೆ ಬರೋ ತನಕ ನಾವು ವೆಯ್ಟ್ ಮಾಡಬೇಕು. ಆನಂತರ ನಾವು ಇನ್ನೊಂದು ಹಾಕಬೇಕಾಗತ್ತೆ. ಅದರ ಮೇಲೆ ಸ್ವಲ್ಪ ಎಣ್ಣೆ ನಾವು ಹಾಕ್ತಾ ಬಂದರೆ, ಎಣ್ಣೆ ಅಥವಾ ತುಪ್ಪ ಹಾಕ್ತಾ ಬಂದರೆ ನೀಟಾಗಿ ಬೇಯುತ್ತೆ ಅದು. ಕೆಲವರು ಗೋಧಿ ಹಿಟ್ಟಲ್ಲಿಯೂ ಮಾರ್ತಾರಂತೆ ಅಪೂಪ. ನನಗೆ ಯಾಕೋ ಅಕ್ಕಿ ಹಿಟ್ಟಲ್ಲಿ ಖುಷಿ ಅಂತ ಅನಿಸುತ್ತೆ. ನೋಡಿ ಈ ಥರ ಒಂದು ಮೇಲೆ ಬಂದ ನಂತರ ನಾವು ಇನ್ನೊಂದು ಹಾಕ್ತಾ ಹೋಗ್ಬೋದು. ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಜಾಸ್ತಿ ಹಿಡ್ಕೊಂಡು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ನೋಡಿ ಡೀಟೇಲಾಗಿ ತೋರಿಸಿದ್ದೀನಿ, ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಬರ್ತೀನಿ, ನೋಡ್ತಾ ಹೋಗಿ ನೀವು. ಈ ಥರ ಲೋ ಟು ಮೀಡಿಯಮ್ ಫ್ಲೇಮು, ತುಂಬ ಹೈ ಫ್ಲೇಮಲ್ಲಿ ಇಡಲೇಬೇಡಿ. ತುಂಬ ಚಿಕ್ಕ ಫ್ಲೇಮಿಗಿಂತ ಸ್ವಲ್ಪ ಜಾಸ್ತಿ ಫ್ಲೇಮ್ ಇಟ್ಟರೆ ಸಾಕು. ಇದಕ್ಕೆ ತುಂಬ ನೀಟಾಗಿ ಬರುತ್ತೆ. ಈ ಥರ ದಪ್ಪದ ಬಾಣಲಿ ಇದ್ದರೆ ಎಣ್ಣೆಯಲ್ಲಿ ಕರಿಯೋದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ನನ್ನದು ಉಡುಪಿ ರಥಬೀದಿಯಲ್ಲೇ ತಗೊಂಡಂತಹ ಕಾಸ್ಟ್ ಐರನ್ ಸ್ಟವ್ ಬಾಣಲಿ ಕಾಸ್ಟ್ ಐರನ್ನಿದ್ದು 450 ರೂಪಾಯಿನ ಕೊಟ್ಟಿದ್ದು ನೆನಪು ನನಗೆ. ಇದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಏನು ಗೊತ್ತಾ, ನಿಮಗೆ ಅಲ್ಯೂಮಿನಿಯಂ ಬಾಣಲೆ ಇಟ್ಟರೆ ಆ ಕಡೆ ಈ ಕಡೆ ಸ್ವಲ್ಪ ಬಿದ್ದಂಗೆ ಅನಿಸ್ಬಿಡುತ್ತೆ. ಇದರಲ್ಲಿ ಏನೂ ಆಗೋದಿಲ್ಲ, ಗಟ್ಟಿಯಾಗಿ ಫರ್ಮಾಗಿ ಆ ಸ್ಟವ್ ಮೇಲೆ ನಿಂತ್ಕೊಳ್ಳುತ್ತೆ. ನೋಡಿ ಆದಂಗೆ ಒಂದೊಂದೇ ತಗೊಳ್ತಾ ಬನ್ನಿ. ನೋಡ್ಬೋದು ಎಷ್ಟು ಈಸಿಯಾಗಿ ಮಾಡ್ತಾಯಿದ್ದೀನಿ ಅಂತ. ತೀರಾ ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ನಿಮಗೆ ಮುರಿದು ಕೂಡ ತೋರಿಸ್ತಾರೆ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಅದು ಎಷ್ಟು ಶೈನಿಂಗ್ ಬಂದಿದೆ ನೋಡ್ಬೋದು ನೀವು. ಇಲ್ಲಿ ಉಂಡೆ ಶೈನಿಂಗ್ ಬಂದು ಒಂದಕ್ಕೊಂದು ಅಂಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಅಲ್ಲೇ ಸ್ವಲ್ಪ ಏನು ಗೊತ್ತಾ, ಜಗ್ಗಿದಂಗೆ ಆಗಿಬಿಡ್ತಾ. ಅದು ಕರೆಕ್ಟಾಗಿರೋಂಥ ಅಪೂಪದ್ದು ಇದು ಉಂಡೆ ಅಂತ. ನೋಡಿ ಅಪೂಪ ಎಲ್ಲನೂ ಆಗಿಬಿಡ್ತು. ನಾನು ಸ್ವಲ್ಪನೇ ಮಾಡಿದ್ದೆ ವೀಡಿಯೋಗೆ ತೋರಿಸ್ಲಿಕ್ಕೋಸ್ಕರ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಗೂಡಾಗಿ ಬರೀ 12 ಗಂಟೆ ನಾನು ಅದನ್ನ ಬೆಲ್ಲ ಜೊತೆ ಬಿಟ್ಟಿರೋದು. ಇನ್ನೊಂದು ನಾಳೆ ಅಥವಾ ನಾಡಿದ್ದು ಮಾಡ್ತಾಯಿದ್ದೀನಿ ನಾನು ಇನ್ನೊಂದು ಸಲ. ದೇವರಿಗೆ ನೈವೇದ್ಯಕ್ಕೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಈ ಅಪೂಪಗಳನ್ನು ಮಾಡಿದಾಗ ದೇವರ ಎದುರು ಇಟ್ಟು ಒಂದು ನಮಸ್ಕಾರ ಮಾಡಿ ತುಳಸಿ ಹಾಕೋದನ್ನು ಮರಿಬೇಡಿ. ತುಂಬ ಅವಶ್ಯಕತೆ ಇದು. ದೇವರು ಕೊಟ್ಟದನ್ನು ದೇವರಿಗೆ ಕೊಡುವಂಥದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳುವಂಗೆ. ನೋಡಿ ಎಷ್ಟು ಸ್ವಲ್ಪ ಎಣ್ಣೆ ಎಳ್ಕೊಳ್ಳುತ್ತೆ. ಬೇಕಾದರೆ ನೀವು ಸಟ್ಟಗೆ ಹಿಡಿದು ಅದನ್ನ ಹಿಂಡಿ ತೆಗಿಬೋದು. ನಾನು ಯಾಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಆ ಪ್ರೊಸೀಜರು, ಅದಕ್ಕೆ ನಾನು ಮಾಡೂ ಇಲ್ಲ ತೋರಿಸೂ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.